ಅನಾರೋಗ್ಯ ಏನು ಇಲ್ಲ. ಯಾವುದೇ ಒಂಥರ ಭಕ್ತರುಗಳು ಯಾವುದೇ ಕಷ್ಟಗಳು ಬಂದು ಕೇಳ್ಕೊಂಡ್ರು ದೇವರು ಬಂದು ಬೀರೇಶ್ವರ ಕೃಪೆ ಇದ್ದೇ ಇರುತ್ತೆ. ಯಾವುದೇ ಮೂಲ ವ್ಯಾಧಿಗಳು ಬರೋದಿಲ್ಲ. ಒಂದು ನಂಬಿಕೆಯಿಂದ ಜನ ತುಂಬಾ ರಜ್ಜುಮಳೆಯಿಂದ ಆಚರಿಸ್ತಾರೆ. ಇದರಿಂದ ಆಡೋದೊಂದೇ ಅಷ್ಟೇ ಅಲ್ಲ, ಇಲ್ಲಿ ಆರೋಗ್ಯ ಕೂಡ ಇದೆ ತೊಪ್ಪೆಯಿಂದ. ಅದರಿಂದ ನಮಗೊಂದು ಸ್ವಲ್ಪ ಖುಷಿ ಆಗುತ್ತೆ. ದೀಪಾವಳಿ ಆದ ತಕ್ಷಣ ಯಾವ ಊರಲ್ಲೂ ಕೂಡ ಈ ಹಬ್ಬವನ್ನು ಮಾಡಲ್ಲ, ನಮ್ಮ ಊರಲ್ಲಿ ವಿಶೇಷವಾಗಿ ಮಾಡ್ತಿದ್ದಾರೆ. ಅದರಿಂದ ನಮಗೆ ತುಂಬಾನೇ ಖುಷಿ ಆಗುತ್ತೆ.